ಅಮ್ಮ ಕಲಾವಿದರು ಬೆಹ್ರೇನ್ ಪ್ರದರ್ಶಿಸಲಿರುವ ದಿನಕರ ಭಂಡಾರಿ ಕಣಂಜಾರು ವಿರಚಿತ ತುಳು ನಾಟಕ ಮದಿಮೆದ ಇಲ್ಲಡು ಇದರ ಮುಹೂರ್ತ ಕಾರ್ಯಕ್ರಮವು ಇತ್ತೀಚೆಗೆ ಬೆಹ್ರೇನ್ನ ಕನ್ನಡ ಭವನದಲ್ಲಿ ನಡೆಯಿತು. ರಾಮಪ್ರಸಾದ ಅಮ್ಮೆನಡ್ಕ ಅವರು ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ನಾಟಕ ಮುಹೂರ್ತಕ್ಕೆ ಶುಭ ಹಾರೈಸಿದರು. ಮೋಹನ್ ದಾಸ್ ರೈ ಎರಂಬು ಅವರ ಸಾರಥ್ಯದಲ್ಲಿ ಅಮ್ಮ ಕಲಾವಿದರು ವೇದಿಕೆಯು ದ್ವೀಪ ರಾಷ್ಟ್ರ ಬೆಹ್ರೇನ್ನಲ್ಲಿ ಹಲವಾರು ವರ್ಷಗಳಿಂದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬಂದಿದ್ದು, ಮದಿಮೆದ ಇಲ್ಲಡು ನಾಟಕವು ದ್ವೀಪದ ಕಲಾಪ್ರೇಮಿಗಳಿಗೆ ಅಮ್ಮ ಕಲಾವಿದರು ಸಂಘಟನೆಯ ಇನ್ನೊಂದು ಕೊಡುಗೆಯಾಗಿದೆ. ಈ ನಾಟಕವನ್ನು ದ್ವೀಪದ ಪ್ರತಿಭಾವಂತ ನಿರ್ದೇಶಕರಾದ ಪುಷ್ಪರಾಜ್ ಶೆಟ್ಟಿ ಕಾಸರಗೋಡು ಮತ್ತು ಕರುಣಾಕರ ಪದ್ಮಶಾಲಿಯವರು ನಿರ್ದೇಶಿಸಲಿದ್ದು, ನಾಟಕವು 2025ರ ಫೆಬ್ರವರಿ 14ರಂದು ಮನಾಮಾ ಇಂಡಿಯನ್ ಕ್ಲಬ್ನ ಸಭಾಂಗಣದಲ್ಲಿ ಪ್ರದರ್ಶನಗೊಳ್ಳಲಿದೆ. ಅಮ್ಮ ಕಲಾವಿದರು ಬೆಹ್ರೇನ್ನ ಅಧ್ಯಕ್ಷರಾಗಿ ಪ್ರಸಾದ್ ಶೆಟ್ಟಿ ಕಾರ್ಯನಿರ್ವಹಿಸುತ್ತಿದ್ದು, ದಿಯಾರ್ ಮೊಹರಾಕ್ನ ಸಿಎಫ್ಒ ಸುಭಾಷ್ ಚಂದ್ರ, ಕನ್ನಡ ಸಂಘದ ಕಾರ್ಯದರ್ಶಿ ರಾಮ್ ಪ್ರಸಾದ್ ಭಟ್ ಅಮ್ಮೆನಡ್ಕ, ಬೆಹ್ರೇನ್ ಬಂಟ್ಸ್ ಸಂಘದ ಮಾಜಿ ಅಧ್ಯಕ್ಷ ರಾಜೇಶ್ ಶೆಟ್ಟಿ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಬೆಹ್ರೇನ್ ಸೌದಿ ಘಟಕದ ನೂತನ ಅಧ್ಯಕ್ಷ ದೀಪಕ್ ರಾವ್ ಪೇಜಾವರ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಬೆಹ್ರೇನ್ ಸೌದಿ ಘಟಕದ ಮಾಜಿ ಅಧ್ಯಕ್ಷ ನರೇಂದ್ರ ಶೆಟ್ಟಿ, ಬೆಹ್ರೇನ್ ಬಿಲ್ಲವಾಸ್ನ ಅಧ್ಯಕ್ಷ ಹರೀಶ್ ಪೂಜಾರಿ, ರಾಯಲ್ ತುಳುಕೂಟದ ಸ್ಥಾಪಕಾಧ್ಯಕ್ಷ ಕರ್ಮಾರ್ ನಾಗೇಶ್ ಶೆಟ್ಟಿ, ವಿಶ್ವಕರ್ಮ ಸಂಘಟನೆಯ ಅಧ್ಯಕ್ಷ ಸತೀಶ್ ಆಚಾರ್ಯ, ಮೊಗವೀರ್ಸ್ ಬೆಹ್ರೇನ್ನ ಮಾಜಿ ಅಧ್ಯಕ್ಷ ಚಂದ್ರ ಮೆಂಡನ್, ಕುಲಾಲ್ ಬೆಹ್ರೇನ್ನ ಮಾಜಿ ಅಧ್ಯಕ್ಷ ಗಣೇಶ್ ಕುಲಾಲ್ ಮಾಣಿಲ ಹಾಗೂ ವಿವಿಧ ಗಣ್ಯರುಗಳು ಈ ನಾಟಕ ಮುಹೂರ್ತದಲ್ಲಿ ಪಾಲ್ಗೊಂಡು ಮಾತನಾಡಿ ಶುಭ ಹಾರೈಸಿದರು. ಈ ನಾಟಕದಲ್ಲಿ ಪಾತ್ರವಹಿಸುವ ಕಲಾವಿದರುಗಳಿಗೆ ಅಮ್ಮ ಕಲಾವಿದರು ಸಂಘಟನೆಯ ಅಧ್ಯಕ್ಷರಾದ ಪ್ರಸಾದ್ ಶೆಟ್ಟಿಯವರು ನಾಟಕದ ಪ್ರತಿಗಳನ್ನು ನೀಡಿ ಶುಭ ಹಾರೈಸಿದರು. ಯಕ್ಷಿತ್ ಶೆಟ್ಟಿಯವರು ಕಾರ್ಯಕ್ರಮವನ್ನು ನಿರೂಪಿಸಿ, ಪ್ರವೀಣ್ ಶೆಟ್ಟಿ ಕಿನ್ನಿಗೋಳಿ ಅವರು ಧನ್ಯವಾದ ಸಮರ್ಪಿಸಿದರು. ಕಮಲಾಕ್ಷ ಅಮೀನ್, ವಿ4 ನ್ಯೂಸ್, ಬೆಹ್ರೇನ್.